ಸಿಟ್ಟು ಯಾಕೆ? ನೀವು ಸಿಟ್ಟು ಮಾಡ್ತಾ ಇದಕ್ಕೆ ಎಂತಕ್ಕೆ ಸಿಟ್ಟು? ನಂಗೂ ಸರಿ ಗೊತ್ತಿಲ್ಲ. ಸಿಟ್ಟು ಬಂದದ್ದು ಯಾಕೆ? ಸಿಟ್ಟು ಮತ್ತೆ ಜೋರು ಮಾಡೋದೇ ನೀವು. ಸಿಟ್ಟು ನಂಗೆ ಸಿಟ್ಟು ಎಂತಕ್ಕೆ? ನೆಮ್ಮದಿ ಇಲ್ಲ ಅದಕ್ಕೆ. ನೆಮ್ಮದಿ ಇಲ್ಲ ಸಿಟ್ಟು ಮತ್ತೆ ಯಾರಿಗೆ ನೆಮ್ಮದಿ ಇಲ್ಲದೆ ಸಿಟ್ಟು ಬಂದೇ ಇರ್ತದ? ಹೌದೌದು. ಮನುಷ್ಯನಾದವನಿಗೆ ನೆಮ್ಮದಿ ಬೇಕು ಸ್ವಾಮಿ. ಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರು ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಉದಾಹರಣೆಗೆ ನೀವೇ ನೋಡಿ, ನಾನು ದಿವಸ ಒಂದೊಂದು ಬದಿಗೆ ಹೋಗಿ ನಿಮ್ಗೆ ಹೋ ಹೇಳಿದವರು ನಿಮ್ಗೆ ನೆಮ್ಮದಿ. ಕರ್ಮ ಹೋ ಹೇಳುದು ನೀನು. ಹಾಗೆ ಹೇಳಿದ್ರೆ ನಿಮಗೆ ನೆಮ್ಮದಿ ಇಲ್ಲ. ಅದಂತ ಮನೆಯಲ್ಲಿಲ್ಲ ಅಂತಲ್ಲ, ಅಲ್ಲೂ ಉಂಟು. ಅಲ್ಲಿ ನೆಮ್ಮದಿ ಕಡಿಮೆ ಆಯ್ತು, ಇಲ್ಲಿ ಬಂದು ಶುರು ಮಾಡ್ತಾರೆ. ನಮಗೆ ಹಾಗಲ್ಲ. ಮನೆಯಲ್ಲೂ ನೆಮ್ಮದಿ ಇಲ್ಲ, ಹೊರಗಡೆ ಹೋದ್ರು ನೆಮ್ಮದಿ ಇಲ್ಲ. ಎಲ್ಲೂ ಇಲ್ಲ. ಏನು ಮರ್ಯಾದೆಯೇ ಇಲ್ಲ ನಿಮ್ಗ? ಅದು ಗೊತ್ತಾಯ್ತು ಬಿಡಿ. ನಂಗಲ್ಲ, ನಮ್ಗೊಬ್ರು ಕೊಡುದಿಲ್ಲ ಅಂತ ಹೇಳಿ. ನಿಮಗ್ ಕೊಡುದಿಲ್ವಾ? ಮನೇಲಂತೂ ಇರ್ಬೇಕಾದ ಹೇಳ್ತೀನಿ, ನನಗೆ ಮರ್ಯಾದೆ ಕೊಡುದಿಲ್ಲ. ಹೊರಗಡೆ ಹೋದ್ರು ಹಾಗೆ ಸ್ವಾಮಿ. ನಾನು ಯಾರು ಏನು ಅಂತ ಗೊತ್ತಾಯ್ತಾ? ಅಲ್ಲ, ಇಷ್ಟೆಲ್ಲ ಮಾತಾಡ ನಂಗೆ ಗೊತ್ತಾಗ್ಲಿಲ್ಲ. ಮಾತು ಗೊತ್ತಾದ್ರೂ ನೀವು ಮರ್ಯಾದೆ ಕೊಡುದಿಲ್ಲ ಅನ್ನೋ ಹೆದರಿಕೆಯಲ್ಲಿ ನಾ ಇನ್ನೂ ಹೇಳಿಲ್ಲ. ಓ, ಅಂದ್ರೆ ಜನ ಯಾರು? ಜಾತಿಯಿಂದ ಶುರು ಮಾಡ್ಲಾ? ಅಡ್ಡಿಲ್ಲ. ಜಾತಿಯಲ್ಲಿ ಮಡಿವಾಳರು ನಾವು. ಯಾರು? ಮಡಿವಾಳರು ನಾವು. ಓ, ಮರ ನಂಗೆ ಬೇಕಿತ್ತ ಹೇಳುದು? ನಾ ಹೇಳಿಲ್ವ, ಸುದ್ದಿ ಶುರು ಮಾಡ್ರೆ ಮರ್ಯಾದೆ ನೀವು ಕೊಡುದಿಲ್ಲ ಅಂತೇಳಿ. ಮಡಿವಾಳ ಪೋರ ಬಾರಿ ಮಾತಾಡ್ತೀರ. ಎಂತ ನಿಮ್ ಮೂಗಲ್ ಉದ್ರು ಬಿದ್ದವನು ನಾನು. ಮಡಿವಾಳ ಅಂತ ತಾತ್ಸಾರ ಮಾಡ್ಲಿಕ್ಕೆ ಮತ್ತೆ ನೀವು ಅಂತಲ್ಲ, ಎಲ್ಲರೂ ಹಾಗೆ ತಾತ್ಸಾರ ಮಾಡ್ತಾ ಇದ್ದಾರೆ ಸ್ವಾಮಿ. ಯಾಕೆ? ಹಾಗಾಗಿ ಹೊರಗಡೆ ನೆಮ್ಮದಿ ಇಲ್ಲ ಅಂತೇಳಿ. ಮಡಿವಾಳ ಅದು ಬರೀ ಬಟ್ಟೆ ತೊಳೆಯುವ ಬಟ್ಟೆ. ಮತ್ತೆ ಅದು ನಮ್ಮ ಕರ್ಮ. ನಿಜವಾಗ್ಲೂ ನಮ್ಮ ಯೋಗ್ಯತೆ ಯಾರಿಗೆ ಗೊತ್ತುಂಟು? ಯೋಗ್ಯತೆ ಮತ್ತೆ ಏನ್ ಯೋಗ್ಯತೆ? ಅರ್ಹತೆ ಯೋಗ್ಯತೆ ಗೊತ್ತೇ ಇಲ್ಲ ಯಾರಿಗೂ. ಹೌದಾ? ನಾವು ಮಡಿವಾಳರಲ್ಲ, ಮತ್ತೆ ಆದದ್ದಷ್ಟೇ. ಆದದ್ದು ನಾವೇನು ಮಹಾರಾಜರಿಗೆ ಕಡಿಮೆ ಇಲ್ಲ ಸ್ವಾಮಿ. ಹೌದಾ? ಹೌದು. ಈ ಪ್ರಪಂಚದಲ್ಲಿ ಏನು ಜಾತಿಯನ್ನು ನಾವು ಕೇಳ್ಕೊಂಡದ್ದ? ಮತ್ತೆ ಆ ದೇವರೇ ಕೊಟ್ಟದ್ದಲ್ವ? ಹೌದು ಹೌದು. ನಮಗೂ ಹಾಗೆ. ನಮ್ಮ ಹಿಂದಿನವರಿಗೆ, ನಮ್ಮ ಹಿಂದಿನವರು, ನಮ್ಮ ವಂಶ ಯಾವುದು ಗೊತ್ತಾಗಲಿಲ್ಲ ನಿಮಗಲ್ಲ? ವಂಶ? ನಮ್ಮ ವಂಶವೇ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಯಾವ ವಂಶ? ವಂಶ ಇಂಥದ್ದೇ ವಂಶ ಅಂತ ಹೆಸರಿಡುವುದು ಯಾರಿಗೆ ಹೇಳಿ? ನಮ್ಮ ಮೂಲ ಪುರುಷನಿಗೆ. ನಮ್ಮ ಮೂಲ ಪುರುಷ ಯಾರು ಗೊತ್ತುಂಟ? ಯಾರು? ನೀವು ಗುರುಮಠಕ್ಕೆ ಹೋಗ್ಲೇ ಇಲ್ವಾ? ನಾನು ಹೋಗಿದ್ ಬಿಡಿ, ನೀವ್ ಯಾರು? ಅಲ್ಲೆಲ್ಲ ಓದಿದ್ ನೆನಪಿಲ್ವಾ? ಮೂಡುವನು ರವಿ, ಮೂಡುವನು ಬಾಡಿನ ಕತ್ತಲೆ ತೊಳೆಯುವನು. ಅವ್ಯಾರು? ರವಿ ಅಂತ ಸಮರ್ಥ ಸೂರ್ಯ ಕತ್ತಲೆ ಅಂತ ತೊಳಿತಾನೆ. ನಮ್ಮ ಮೂಲ ಪುರುಷ ಅವನೇ. ಹೌದಾ? ನಮ್ಗಿಂತಲೂ ಮೊದಲು ತೊಳೆದವ ಅವನೇ. ಓಹೋ. ಹಾಗಾಗಿ ನಾವು ಸೂರ್ಯ ವಂಶದವರು. ಈಗ ನೀವು ಸೂರ್ಯ ವಂಶದವರು. ಮತ್ತೆ ಜಾತಿ ಸುದ್ದಿ ಹೇಳುತ್ತಲ್ಲ, ದೇವರು ನಮಗೊಂದು ಜಾತಿಯನ್ನು ಕೊಟ್ಟ. ಅರಸ ಎನ್ನುವ ಜಾತಿ ಪ್ರಮಾಣ ಪತ್ರ ನಮಗೆ ಕೊಟ್ಟ. ಹೌದಾ? ಮತ್ತೆ ನಾವು ಅರಸರೇ. ಆದ್ರೂ ನೀವೀಗ ಅಗಸರಾಗಿದ್ದೇವೆ. ಅದು ಒಂದು ಗೆದ್ದಲಿನ ತಪ್ಪು. ಗೆದ್ದಲು? ಹೇಗೆ? ಆ ಜಾತಿ ಪ್ರಮಾಣ ಪತ್ರವನ್ನು ನಮ್ಮ ಹಿರಿಯವರು ಬೆತ್ತದ ಕಟ್ಟಿಗೆ ಹಾಗೆ ಇಟ್ಟಿದ್ರು. ಕಾಲಾನಂತರದಲ್ಲೆಲ್ಲ ಒಮ್ಮೆ ಸಂಬಂಧಕ್ಕೆ ಯಾರೋ ಬಂದಾಗ ಜಾತಿ ಪ್ರಮಾಣ ಪತ್ರ ತೋರಿಸಿ ಅಂತ ಹೇಳಲಾಗಿದ್ದು ತೆಗಿಲಿಕ್ಕೆ ಹೋದಾಗ ಆ ರಾದ ಅಕ್ಷರಕ್ಕೆ ಗೆದ್ದಲು ಬರ್ಲಿದ್ದೀನಿ. ಎಲ್ಲೆಲ್ಲೋ ತಿನ್ಲಿಲ್ಲ, ಅದರ ತಳಭಾಗದಲ್ಲಿ ತಿನ್ನಿ. ಆಗ ರ ಹೋಗಿ ಗ ಆಯ್ತು. ಹಾಗಾಗಿ ಅರಸರಾದ ನಾವು ಅಲ್ಲಿಂದ ಅಗಸರು ಅಂತ. ಮತ್ತೆ ಹಾಗಾದ್ರೆ ನಿಮ್ಮ ವಂಶ ಬದಲಾಯ್ತಾ? ಸೂರ್ಯ ವಂಶ ಹೋಗಿ ಒಳ್ಳೆ ವಂಶ ಆಯ್ತಾ? ಕಡೆಗೆ ನಮ್ಮ ಅರಸ ಇದ್ದ ಅಗಸ ಮಾಡಿದ ಮೂಲ ಪುರುಷ ಬರ್ಲಿ ಒಳ್ಳೆ ಅಲ್ಲ. ಅಷ್ಟರ ಮೇಲೆ ಮಡಿವಾಳರಾದ ನಾವು. ಹಾಗಾಗಿ ಮೂಲ ಪುರುಷ ಸೂರ್ಯ ಅಂತ ಹೇಳಿ ಮಡಿವಾಳರಾದ್ಮೇಲೆ ಮೂಲ ಪುರುಷ. ಹಾಗಂತ ಏನು ಕಡಿಮೆ ಅಲ್ಲ ಸ್ವಾಮಿ. ಅರಸರಿಗೂ ನಮಗೂ ಏನು ಕಡಿಮೆ ಇಲ್ಲ. ಏನಿಲ್ಲ. ಯಾರಿಗೆ? ಎಲ್ಲವೂ ಉಂಟು ನೋಡಿ. ಅರಸ ಹೌದು ಎಷ್ಟಕ್ಷರ? 3 ಅಕ್ಷರ. ಅಗಸ ಇಲ್ಲೂ 3 ಅಕ್ಷರ. ಸರಿ. ಅರಸ ಏರ್ಕೊಂಡು ಹೋಗುದು ಯಾವ್ದನ್ನ? ಇದು ಕುದುರೆ. ನಾವು ನೀವು ಕತ್ತೆ. ಹೇಳುದೆಂತ? ಕುದುರೆ ಕತ್ತೆ ಅಲ್ಲಿ ಅಣ್ಣ ತಮ್ಮ ಮತ್ತೆಂತ? ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಅರಸನ ತಲೆ ಮೇಲೆ ಇಡೀ ರಾಜ್ಯದ ಭಾರ ಉಂಟು. ಹೌದು. ನಮ್ಮ ತಲೆ ಮೇಲೆ ಇಡೀ ರಾಜ್ಯದವರ ಬಟ್ಟೆ ಭಾರವೇ ನಮ್ಮ ತಲೆ ಮೇಲೆ. ಅರಸ ಕುಳಿತುಕೊಳ್ಳುವುದಿಲ್ಲ ಸಿಂಹಾಸನ, ನಾವು ಕುತ್ಕೊಳ್ಳುವುದು ಯಾವುದು? ಶಿಲಾಸನ. ಅದಕ್ಕೆ ಹೇಳಿದ್ದು ಮನೆಗೆ ಬಂದ್ರೆ ತಲೆ ಬಿಸಿ, ಬಂದು ಹೋಗಿ ಕುತ್ಕೊಂಡ್ರೆ ಬಿಸಿ. ಎಲ್ಲೋದ್ರು ಬಿಸಿ, ತಲೆ ಬಿಸಿ ತಪ್ಪಿದ್ದೆ ಅಲ್ಲ ನಮ್ಗೆ. ಅಲ್ಲಿ ಬಟ್ಟೆ ತೊಳೆದದ್ದು ಯಾಕೆ? ಒಂದು ಕತೆ ಇಲ್ಲೂ ಕತೆ. ಹೌದಪ್ಪ. ಅಗಸರಾದ ನಮಗೆ ಇದೇ ಉದ್ಯೋಗ ಮಾಡುವಾಗ ಆದದ್ದು ಹೇಗೆ? ಒಮ್ಮೆ ನಮ್ಮ ಹಿರಿಯವರು ಒಂದು ಗಂಡ ಹೇಳ್ತಿ ಹೀಗೆ ಎಲ್ಲ ಕ್ಷೇತ್ರ ಸಂಚಾರ ಮಾಡ್ತಾ ಹೋಗಿದ್ರಂತೆ. ಅದೇ ಕ್ಷೇತ್ರಕ್ಕೆ ಈ ಪಾರ್ವತಿ ಪರಮೇಶ್ವರ ಅಲ್ಲಿ ಬಂದಿದ್ರು ಅಂತ ಆಯ್ತು. ಹೌದು. ಬಂದಂತ ಆ ಪಾರ್ವತಿ
ಬೇರೆ ಸೀರೆ ಉಟ್ಕೊಂಡು ಹೋದ್ರು. ಈ ನಮ್ಮ ಜಾತಿ ಹೆಂಗಸದನ್ನು ನೋಡಿದ್ರು, ಇಷ್ಟು ಒಳ್ಳೆ ಸೀರೆಯನ್ನು ಹೀಗೆ ಬಿಟ್ಟು ಹೋಗಿದ್ದಾರಲ್ಲ ಅಂತ ಹೇಳಿ ಅದನ್ನು ಮಡಿ ಮಾಡಿ ಇವಳು ಉಟ್ಕೊಂಡ್ರು. ಹಾಗೆ ಮರು ವರ್ಷ ಮತ್ತೆ ಅದೇ ಕ್ಷೇತ್ರ ಸಂಚಾರ ಮಾಡುವಾಗ ಈ ಪಾರ್ವತಿ ಪರಮೇಶ್ವರ ಅಲ್ಲಿಗೆ ಬಂದಿದ್ರು. ಪಾರ್ವತಿ ಪಕ್ಕನೆ ನೋಡ್ತಾ ಇದ್ದಾಳೆ ಅವ್ರ ಸೀರೆಯನ್ನು. ಈ ಸೀರೆ ಎಲ್ಲೋ ನೋಡಿದ್ದಲ್ಲ, ಯಾರದ್ದು ಯಾರದ್ದು ಕಡೆ ಗೊತ್ತಾಯ್ತು ಅವಳಿಗೆ, ಇದು ತಂದೆ ಸೀರೆ. ಎಲ್ಲೋ ಇವಳನ್ನು ನಾನು ಕೊಳೆಯಾಗಿದೆ ಅಂತ ಬಿಚ್ಚಿಟ್ಟದನ್ನು ಇಷ್ಟು ಮಡಿ ಮಾಡಿದ್ದಾಳಲ್ಲ, ಈ ಜಾತಿಯೇ ಇನ್ನು ಮುಂದೆ ಮಡಿ ಮಾಡುವವರೇ ಆಗಿ ಹೋಗಿ ಎನ್ನುವುದಾಗಿ ಶಾಪ ಕೊಟ್ಬಿಟ್ಟು, ಶಾಪವನ್ನೇ ಹೊರವಾಗಿಸಿಕೊಂಡಂತ ವಂಶ ನಮ್ಮನ್ನು. ಹೌದಾ? ಮತ್ತೆ ನಾವು ಕಸದಲ್ಲಿ ರಸ ಹುಡುಕು. ಹೌದಾ? ಅಲ್ಲಿಂದ ಬಟ್ಟೆ ತೊಳೆಯಲೇ ನಮ್ಗೆ ಕೆಲಸ ಆಯ್ತು. ಹೌದಾ? ಬಿಡಿ, ಒಳ್ಳೆ ಸಂಪಾದನೆ ಅಲ್ಲ. ಸುಮ್ಮನೆ ಕೆಲವು ಜನ ಒಣಸಿ ಮತ್ತೆ ಹಾಕೊಳ್ತಾರೆ ಬಿಟ್ಟರೆ ಬಟ್ಟೆ ತೊಳೆಸ್ಲಿಕ್ಕೆ ಕೊಡೋದಿಲ್ಲ. ಇನ್ನು ಕೆಲವು ಜನ ಅಲ್ಲ ಏನಾದ್ರು ಸುಗಂಧ ಹಾಕೊಂಡ್ ಬಿಡ್ತಾರೆ ಪರಿಮಳ ಬರಬಾರ್ದು. ಹೌದಾ? ನಿಮ್ಮ ಹತ್ರ ಬಂದ್ರೆ ಬಾಯಿ ಬಂದದ್ದು ಹೇಳ್ತೀರೇನು? ಇಲ್ಲಪ್ಪ, ಬಾಯಿ ಬಂದದ್ದು ಹೇಳೋದಲ್ಲ, ಖರ್ಚು ಮಾಡೋದು ಯಾರು ಅಂತ. ಹೌದಪ್ಪ, ಎಲ್ಲ ಅವರು ಸಂಪಾದನೆ ಅಷ್ಟು ಕಷ್ಟ ಐತೆ ಆಗ ಹಾಗೆ ಬಿಡಿ. ಹೊರಗಡೆ ಈ ರೀತಿ ಮರ್ಯಾದೆ ಇಲ್ಲ, ಮನೆ ಒಳಗಡೆ ಮತ್ತೊಂದು ರೀತಿ ಸ್ವಾಮಿ. ಏನ್ ಸಮಸ್ಯೆ? ಸಮಸ್ಯೆ ಎಂತ ಹೇಳುದು? ಎಂತ ಇದೆ? ತಕ್ಕಡಿ ಸರಿ ಇದ್ರೆ ವ್ಯಾಪಾರ, ಹೆಂಡತಿ ಸರಿ ಇದ್ರೆ ಸಂಸಾರ. ಒಳ್ಳೆ ಮಾತಲ್ಲ ಮಾರೆ. ನಿಮ್ಗೆ ಅನುಭವ ಆಗ್ತದ? ಮತ್ ನಂಗೆ ಹೌದು, ನನ್ನ ಸಂಸಾರದ ತಕ್ಕಡಿಯೇ ಏನು ಉಪಚಾರ ಹಾಕೊಂಡು. ಹೌದಾ? ಎಷ್ಟೊತ್ತಿಗೆ ಯಾವ್ದು ಮೇಲೆ ಹೋಗ್ತದೆ, ಎಷ್ಟೊತ್ತಿಗೆ ಯಾವ್ದು ಕೆಳಗೆ ಬರ್ತದೆ ಗೊತ್ತಾಗುತ್ತೆ. ಅಂದ್ರೆ ಮದುವೆಯಾದ ನನ್ನ ಹೆಂಡತಿ ಇದ್ದಾಳಲ್ಲ, ಮದುವೆಯಾದ ಹೆಂಡತಿ. ಹೌದು, ಕರ್ಮ ಒಂದ್ ದಿವಸ ಮನೇಲಿ ಇದ್ದು ಸಾಯುವುದೇ ಇಲ್ಲ ಅವಳು.